ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಗ್ಗಿ ಚಾನಲ್. ಇವನಿಗೆ ತಮ್ಮನ ಮಾಡಲಿಕ್ಕೆ ಉಂಟು. ಇವತ್ತು ಹೋಗುದಂತೆ ಮನೆಗೆ. ನಾಳೆ ಅವನಿಗೆ ಸ್ಕೂಲ್ ಸ್ಟಾರ್ಟ್. ಅದಕ್ಕೆ ಇವನಿಗೆ ತಮ್ಮನಕ್ಕೆ ನೋಡಿ ಸ್ಪೆಷಲ್ ಪತ್ತೆ ಪಲ್ಯ. ಇದರಲ್ಲೇ ತಮ್ಮನ ಮುಗಿಸೋದು. ಕಮ್ಮಿ ಅಲ್ಲಿ ಆಗ್ತದೆ. ಕಮ್ಮಿ ಹಂಚಿನ 30 ರೂಪಾಯಿ ಕೊಡ್ತುಂಡು. ಅಜ್ಪನ ಅಜಿಪ ರೂಪಾಯಿ ಕೊಡ್ತುಂಡು. ಮತ್ತೆ ಇವತ್ತು ಚಿಕನ್ ಕಬಾಬ್ ಎಲ್ಲ ಮಾಡ್ಲಿಕ್ಕೆ ಉಂಟಂತೆ. ಈಗ ಇದು ಪತ್ತೆ ಮಾಡ್ತಿದ್ದಾರೆ. ಕರ್ಕೊಂಡು ಹೋಗ್ಲಿಕ್ಕೆ ಮಾಮ ಬರ್ತಾರಂತೆ ಒಂದು ಮಧ್ಯಾಹ್ನ ಸಂಜೆ. ಅದಕ್ಕಿಂತ ಮೊದಲು ಅವನಿಗೆ ತಮ್ಮನ ಮಾಡಿ ಹಾಕ್ಬೇಕಲ್ವ. ಇವತ್ತು ಬೆಳಗ್ಗೆ ದೋಸೆ ಇತ್ತು ತಿನ್ಲಿಕ್ಕೆ. 2 ಟೈಪ್ ಇತ್ತು ದೋಸೆ. ಒಂದು ನೀರು ದೋಸೆ, ದೋಸೆ ಮಾಡಿದ್ದು ಸರಿಯಾಗಿಲ್ಲ ಅಂತ ಒಂದು ನೀರು ದೋಸೆ, ಒಂದು ರೊಟ್ಟಿ. ಈಗ ನಮ್ಮ ಮಾಮಿ ಇಲ್ಲಿ ಪತ್ತೆ ಮೂಡ್ತಿದ್ದಾರೆ, ಕಟ್ ಮಾಡ್ತಿದ್ದಾರೆ. ಇಷ್ಟುಂಟು ನೋಡಿ. ಸಾರು ಮಾಡ್ಪುನ ಪಲ್ಯ ಮಾಡುದಂತೆ. ಮನೆಗೆ ಬಿನ್ನೇರು ಬಂದಿದ್ದಾರೆ. ಈಗ ಇಲ್ಲಿ ಹೊರದು ಹೌದುಲೇ ಟೈಮ್ ಬಂದಾಗನೇ ಹಾಕೊಂಡು ಪನ್ಪುಣ್ಣಮ್ಮ ಈಗ ಬಂದಂಡು. ಈಗ ಚೆರಿ ಎಲ್ಲ ಹೋಗ್ತಿದ್ದಾಳೆ. ಓ ಚೆರಿ, ಸಾಕ್ಸ್ ಬಾರಂತ ಪೋಪಿನ ಸ್ಟೈಲ್ ತಲೆ ಮಾಮಿ ಇಡ ಬಳಿಗೆ ಎನ್ನ ಈ ಮರದ ಕತ್ತರಿ ಎಂದು ಬಿಸತ್ತು ತಾನಂದ್ರೆ ಇದು ಬಿರ್ಸಿ ಮಗಿ ಈ ಸಾರಿ ರೀತಿಯ ದಂಟರಲ್ಲಿ ತಾನೆ. ಓ ಅಕ್ಕ ವೆಂಟ ಐಡಿ ಕಾರ್ಡ್ ಬಾಲ ಇಡಗಲ್ನ ಯಾವ್ದಾದ್ರು ಅಯ್ಯೋ ದಾದ ಶಾಕ್ಸ್. ನೀನು ಹೋಗಿ ಅಲ್ಲಿಂದ ಹೋಗಿ ಚಿಕನ್ ತಗೊಂಡು ಬಾ. ಅಣ್ಣ ಮಾಮ ಹೋಗುವಾಗ ಹೇಳಿ ಹೋಗಿದಾರಂತೆ. ಚಿಕನ್ ಅದಕ್ಕೆ ಮತ್ತೆ ಕಬ್ಬಾಬ್ ಮಾಡ್ಕೊಡ್ಗೆ ಬ್ಯಾಗ್ ಅರ್ಥ ಮಾಡ್ದಾರು. సాక్షిపాడు మళ్ళీ ఐడి చెప్పు అవు అలాంటి పక్క బయట ఆపుచి నీకు దుమ్మంట కూడా చాలా ಕಾಲೇಜಿಗೆ ಹೋಗ್ಬೋದಾ? ಅವೆನ್ನ ಕಾಲೇಜ್ ಬೇರೆ ಇದಾಗ್ಬಿಡ್ತೀನಿ ದೇದಿನಾಳು ಎನ್ನ ಬ್ಯಾಗ್ ಆಡ್ತಾರೆ ಬಾಡ್ದಿನ ಅವು ಪಾಡಾಟ ಕೆಂಪು ತಗೊಂಡು ಇವಲ್ಲಿ ನನ್ನ ID ಕಾರ್ಡ್ ಎಲ್ಲ ಹಾಕಿ ದೊಡ್ಡ ಜನ ಹಾಕಿದಲ್ಲಿ. ಮತ್ತೆ ನೋಡಿ ಸಾಕ್ಸ್ ನೋಡಿ ಹಾಕಿದ್ದು ಕಾಲಿಗೆ. ದೂರ ಹೋಗ್ಬಿನಿ. ಶಾಲೆಗೆ ಹೋಗೋದಂತೆ. ಶಾಲೆಗೆ ರಜೆ ಇವತ್ತು, ಕ್ರಿಸ್ಮಸ್ ರಜೆ ಸಿಕ್ಕಿದ್ದು. ದೊಡ್ಡನವರೆಲ್ಲ ಡಯಾಲಿಸಿಸ್ಗೆ ಹೋಗುದಂತೆ. ಮತ್ತು ಡಯಾಲಿಸಿಸ್ ಉಂಟು ದೊಡ್ಡಗೆ. ಈಗ ರಿಕ್ಷಾ ಬರ್ತದೆ. ಈಗ ಹೊರಗೆ ಕುತ್ಕೊಂಡಿದ್ದಾರೆ ಫುಲ್ ರೆಡಿಯಾಗಿ ಎಲ್ಲ. ಆಗ ನಮ್ಮ ಮನೆಗೆ ಬಿನ್ನೇರು ಬಂದಿದ್ದಾರೆ ಇವತ್ತು. ಮನೆಗೆ ಬಿನ್ನೇರು ಬಂದಿದ್ದಾರೆ, ನೆಂಟರು ಬಂದಿದ್ದಾರೆ. ಕನ್ನಡ ಬರೋದಿಲ್ಲ ಮಾತಾಡಲಿಕ್ಕೆ. ಇವರದ್ದು ಮನೆ ಇಲ್ಲಿಯೇ, ನಮ್ಮ ಮನೆಯ ಪಕ್ಕ. ಅಲ್ಲಿ ಸ್ವಲ್ಪ ಹೋಗ್ಲಿಕ್ಕೆ ಉಂಟು. ಈಗ ಇಲ್ಲಿ ಈಗ ಪತ್ತೆಲ್ಲ ಕಟ್ ಮಾಡಿ ಎಲ್ಲ ಆಯಿತು. ನೆಕ್ಸ್ಟ್ ಎಂತೆಲ್ಲ ಮಾಡಲಿಕ್ಕೆ, ಪಲ್ಯ ಮಾಡಲಿಕ್ಕೆ ಅಂತೆ. ನೀರುಳ್ಳಿ ಎಲ್ಲ ನೀರುಳ್ಳಿ ಹಾಕಲಿಕ್ಕೆ ಉಂಟು ಅಂತ ಗೊತ್ತಿಲ್ಲ. ಈಗ ಪತ್ತೆ ಮಾಡ್ತಿದ್ದಾರೆ. ಈಗ ಮಾಮಿ ಆ ಸೈಡ್ ತೋಪು ತರಲಿಕ್ಕೆ ಹೋದ್ರು ಪತ್ತೆ ಮಾಡಲಿಕ್ಕೆ. ಈಗ ತೋಪನ್ನು ತೊಳಿತಿದ್ದಾರೆ. ತೊಳಿದೆಲ್ಲ ಆಯ್ತು. ಈಗ ಬರ್ತಿದ್ದಾರೆ ಇಲ್ಲಿ. ದೊಡ್ಡ ತವರಿದ್ರು ರೆಡಿಯಾಗಿ ಆಯಿತು. ಈಗ ರೆಡಿ ಆಗ್ತಿದ್ದಾರೆ ದೊಡ್ಡ. ಇವತ್ತು ಡಯಾಲಿಸಿಸ್ಗೆ ಹೋಗ್ಲಿಕ್ಕೆ ಅಂತೆ. ಚೇರಿ ಎಲ್ಲಿ ಹೋದ್ರೆ ಅಂತೆ. ಎಲ್ಲಿ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಿದ್ದೇನೆ. ಏ ಚೇರಿ ಬಲ. ಹಾಂ ಬಲ ಬಲಪ್ಪಿ.
ಹಾಂ ನಾನು ಕರ್ಕೊಂಡು ಹೋಗ್ತಿದ್ದೇನೆ ಇವಳ ಸ್ಥಿತಿ ನೋಡಿ. ಹೌದು ತಿರ್ತು ಬಂದಿಲ್ಲ ಅಲ್ಲಿಗೆ. ದೇವಿ ಪತ್ತು ಪೇಟ್ ಮಾಡ್ಲೆ ತಿರ್ತಿವಿ ಬೋಂಡ ಅಂಚೋರಿ ಪೋತುಲ ಮೂಲೆ ಎಲ್ಲಡೆ ಕೊಬ್ಬಡು ಇದು ಗೋರೆ ಜಂಚ್ ಗೋರೆ ಎಲ್ಲ ಹಾಗೂ ನಿನ್ನೆ ಮಾಮ ತಂದ ಬಚ್ಚಂಕಾಯಿ ಈಗ ತಿಂತಿದ್ದೇವೆ. ಇವತ್ತು 2ನೇ ಬಾರಿ ಆಯಿತು ತಿನ್ನೋದು. ನಾನೆಲ್ಲ ಹೊರತಿದ್ದಾರೆ. ಬಂತು ಈಗ ದೊಡ್ಡಣ್ಣ ಹೊಡಿತಿದ್ದಾರೆ. ದೊಡ್ಡನವರು ಡಯಾಲಿಸಿಸ್ಗೆ ಹೊರಟರು. ಇವರನ್ನು ನೋಡಿ ಇಲ್ಲಿ ಬಚ್ಚಂಕಾಯಿ ತಿನ್ನೋದು ಈಗ ಮೇಲೆ ಬರ್ತಿದ್ದಾರೆ ಇವರು. ನೋಡಿ ಎಷ್ಟು ಸಾಸಿವೆ ಹಾಕಬೇಕು. ಸರಿ ಆಮೇಲೆ ಅದು ಚಟಪಟ ಚಟಪಟ ಅಂತ ಹೇಳ್ತೀವಿ. ಚಟಪಟ ಚಟಪಟ ಅಂತ ಹೇಳಿದ್ಮೇಲೆ ಉದ್ದಿನಬೇಳೆ ನೋಡಿ ಇಷ್ಟು ಹಾಕಬೇಕು. ನಾನು ಕೈ ಎಳತೆಯಲ್ಲಿ ತೋರಿಸೋದು. ನಿಮಗೆ ಬೇಕಾದರೆ 2 ಸ್ಪೂನ್ ಹಾಕಿ. ಜಾಸ್ತಿ ಮಾಡಿದ್ರೆ ಅಜ್ಜಿ 1 ಸ್ಪೂನ್ ಹಾಕಿ. 1 ಸ್ಪೂನ್ ಬೇಕು. 1 ಸ್ಪೂನ್. ಈಗ ನಮ್ಮ ಅದು ಮಾವಿನ ಚಟಪಟ ಚಟಪಟ ಆಗ್ತಾ ಉಂಟು. ಈಗ ಇದನ್ನು ಹಾಕೋದು. ಅದರ ಒಟ್ಟಿಗೆ ಬೆಳ್ಳುಳ್ಳಿಯನ್ನು ಕೂಡ ಹಾಕಬೇಕು, ಯಾಕಂದರೆ ಇದು ಬೇಗ ಸೀದೋಗ್ತದೆ ಅದಕ್ಕೆ. ಬೆಳ್ಳುಳ್ಳಿಯನ್ನು ಹಾಕೊಮ್ಮೆ ಈ ರೀತಿ ಮಗುಸ್ಬೇಕು. ಮತ್ತು ಅದರ ಬೆನ್ನಲ್ಲೇ ಈರುಳ್ಳಿ ಕೂಡ ಹಾಕಬೇಕು. ಬೆಳ್ಳುಳ್ಳಿ ಜೀರ್ಣಶಕ್ತಿಗೆಲ್ಲ ತುಂಬ ಒಳ್ಳೆಯದು. ಬೆಳ್ಳುಳ್ಳಿಯನ್ನು ದಿನಕ್ಕೆ 1 ಎಸಳಾದ್ರೂ ಹಸಿ ಬೆಳ್ಳುಳ್ಳಿ ತಿನ್ಬೇಕಂತೆ. ನೀವು ತಿಂತೀರಾ? ನಾನು ತಿಂತೇನೆ. ನನಗೆ ಗ್ಯಾಸ್ಟ್ರಿಕ್ಕಿಗೆ ತುಂಬ ಒಳ್ಳೇದಾಗ್ತದೆ. ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ಅಸಿಡಿಟಿಗೆ ಒಳ್ಳೆಯದಾಗ್ತದೆ. 1 ಎಸಳು 1 ಜಾರಿ 1 ಎಸಳು ಬೆಳ್ಳುಳ್ಳಿಯನ್ನು ತಿಂದು ಬಿಸಿ ನೀರು ಕುಡಿಬೇಕು. ಘಟ ಬಿಸಿ ನೀರನ್ನು ಕುಡಿಬೇಕು. ಆವಾಗ ಗ್ಯಾಸ್ಟ್ರಿಕ್ ಇದ್ದಾಗದೆಲ್ಲ ತುಂಬ ಒಳ್ಳೆಯದಾಗ್ತದೆ. ಕೊತ್ತಂಬರಿ ಸೊಪ್ಪು ಇಲ್ಲದೆ ಯಾವುದೇ ಪದಾರ್ಥನೂ ಕಂಪ್ಲೀಟ್ ಆಗೋದಿಲ್ಲ ನನಗೆ. ಇಲ್ಲಿ ಎಲ್ಲಿ ಇವರೆಲ್ಲ ಹಾಕೋದಿಲ್ಲ, ನಾನೊಬ್ಬಳೇ ಹಾಕೋದು. ಇನ್ನು ದೊಡ್ಡ ಎಲ್ಲ ಪಾಡಿದ್ದೇವೆ ಗೊತ್ತನ್ನು ಕೊತ್ತಂಬರಿ ಸೊಪ್ಪು ಆಡ್ನೇಜ್ ಕಾಡು ಚೆರಿ ಇನ್ನೇನು ಆನ್ ಮಾಡ್ತದೆ. ಚೆರಿ ಮಳೆಪ್ಪೆ ಇದಾದಂತು ಮಳೆತೋ ಒಂದನೇರು ಇವಲ್ಲಿಗೆ ಹೋಗ್ತಿದ್ದಾನೆ. ಇವಲ್ಲಿ ಅವಾಗ ಕೊಟ್ಟಿದ್ದೆ 1 ಬಚ್ಚಂಕಾಯಿ, 1 ಪೀಸನ್ನು ಇದು ತಿನ್ನಲಿಲ್ಲ. ಈಗ ನಮ್ಮದು ಎಂಥ ಪಲ್ಯ ಅದು ಇದು ಮಾಡ್ತಿದ್ದಾರೆ.
ಟೊಮೆಟೊ ತಿಂದೆಲ್ಲ ಖಾಲಿ ಮಾಡಿದ. ಇವರಿಗೆ ಇದೇ ಕೆಲಸ, ಏನಾದರೂ ಮಾಡ್ತಿದ್ರೆ ಒಂದು ಬಾಯಿಗೆ ಹಾಕೊಳ್ಳೋದು. ನೋಡಿ ಇವಾಗ ಸೌಟನ್ನು ಆಡಿಸ್ಕೊಂಡಿದ್ದಾನೆ. ಇದೆಲ್ಲ ಮಾಡಿದ್ದು ನಾನು. ಇವಾಗ ಲಾಸ್ಟಿಗೆ ಫಿನಿಶಿಂಗ್ ಟಚ್ ಕೊಡಲಿಕ್ಕೆ ಬಂದದ್ದು ಇವನು. ಚಿಕನ್ ಎಲ್ಲ ತಂದು ಕೊಟ್ಟ, ಅಷ್ಟೇ ಮಾಡಿದ್ದು. ಮತ್ತೆ ಇಲ್ಲಿ ಹೆಚ್ಚಿಟ್ಟ ಈರುಳ್ಳಿ ಎಲ್ಲ ತಿಂತಿದ್ದಾನೆ. ಅಲ್ಲ ಆಯ್ತು, ಈಗ ಟೊಮೆಟೊ ಹಾಕಿದ್ದಾರೆ ನಾನು. ಅದು ಬಿಸಲೆಯಲ್ಲಿ ಕಜ್ಜಿ ಮಾಡೋದು, ಮಣ್ಣಿದ್ದು ಬಿಸಲೆಯಲ್ಲಿ ಅದಕ್ಕೆ ಮಾಡೋದು. ಚಿಕನ್ ಹಾಕ್ತಿದ್ದಾರೆ ಈಗ. ಚಿಕನ್ಗೆ ಅರಿಶಿನ ಹುಡಿ ಮತ್ತು ಉಪ್ಪು ಹಾಕ್ತಿದ್ದಾರೆ. ಇಲ್ಲಿ ನಮ್ಮ ಚಿಕನ್ ಮಸಾಲ ಕೂಡ ಬಂತು. ಈರುಳ್ಳಿ ಹಾಕ್ತಿದ್ದಾರೆ. ಈಗ ಮಿಕ್ಸ್ ಮಾಡಿಮೇಲೆ ಅಲ್ಲಿ ಬಿಟ್ಟಿದ್ದಾರೆ. ಮಸಾಲೆ ಇತ್ತನೆ ಬಡ್ರೆ ಹೆಚ್ಚಿ. ಸ್ವಲ್ಪ ಮಸಾಲ ಹಾಕಿದ್ರು. ಸರಿಗೆ ಹೆಂಕಲ ಚುರ್ದಿಲಿ ಚೂರು ಚೂರು ತಿಂಡೆ ಹೆಂಗೆ ಹೋಗ್ಬಾರ್ದು ಚುಂದಿದ್ದಿಲಿ. ಈಗ ಎಂತ ಅರಪೆಲ್ಲ ಹಾಕಿ ಆಯಿತು. ಚಿಕನ್ ಇಲ್ಲಿ ಕಬಾಬ್ ಬಿಟ್ಟಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಕಬಾಬ್ ಮಾಡಲಿಕ್ಕೆ ಈಗ ಮಾಮ ಬರ್ತಾರಲ್ಲ. ಈಗ ಮಾಮ ಬರ್ತಾರಲ್ಲ, ಮಾಮ ಬರ್ಬೇರದ ಮುಚ್ಚಿಟ್ರು ಮತ್ತೆ ಸಿಕ್ಕು. ಈ ಸೈಡ್ ರೈಸ್ ಆಗ್ತುಂಟು, ಈ ಸೈಡ್ ನಮ್ಮ ದೊಡ್ಡ ಇಲ್ಲಿ ಬಾಜನ್ ತೆಗ್ತಿದ್ದಾರೆ ಫೋನಲ್ಲಿ ಮಾತಾಡಿ. ಇಲ್ಲಿ ನೋಡಿ ಬಿದ್ದಿದೆ ನಮ್ಮದು ಮನೆಯ ಮೇಲೆ. ಕಡೆಗೆ ಗಾರ್ನಿಶಿಂಗಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೊಂದುಂಟು ಗೈಸ್, ಹೇಳ್ತೇನೆ ಏನಂತ. ನನಗೆ ಕೂಡ ನಮ್ಮ ಈ ಕಡೆ ಎಲ್ಲ ಅದೆಲ್ಲ ಪದ್ಧತಿಲ್ಲ. ನಾನು ಲಾಸ್ಟ್ ಟೈಮ್ ಒಂದು ಯಾರಾದರೂ ವೀಡಿಯೋದಲ್ಲಿ ನೋಡಿದ್ದೆ ಅಂತ. ನಮಗೆ ನಾನು ಕೂಡ ಮಾಡುವಂತ, ಟ್ರೈ ಮಾಡುವಂತ. ದಾದಾ ಪನ್ಪೆ ತೊಂದು ಕಬಾಬ ಪಲ್ಲೆ ಈ ರೀತಿ ಬಿಸಿ ಮಾಡಲಿಕ್ಕೆ ಇಡಬೇಕು. ನನಗೆ ಕೂಡ ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲ ಆಚರಣೆ ಎಲ್ಲ ಇದು. ನಾನು ಒಬ್ಬ ವಿಡಿಯೋದಲ್ಲಿ ನೋಡಿದ್ದು. ಈ ರೀತಿ ಬಿಸಿ ಮಾಡಿಟ್ಟು ಹೇಳ್ತೇನೆ, ಬಿಸಿ ಆಗಲಿ. ಬಿಸಿ ಆದ್ಮೇಲೆ ಸಿಗುವ ನಾವು. ಇವರು ಮಾಡಿದ ಗಜಿಪು ಇವರಿಗೆ ಎಡ್ಡೆ ಆಗಲಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಸ್ಮೆಲ್ ಬರ್ತಿಲ್ಲ ಅಂತೆ ಗಜಿಪು, ಕಮ್ಮ ಅಂತ ಹೇಳ್ತುಂಟು, ಸ್ಮೆಲ್ ಬರ್ತಿಲ್ಲ ಅಂತೆ. ನಮ್ಮದೆಲ್ಲ ರೆಡಿ ಆಯಿತು ನೋಡಿ. ಈಗ ದೋಸೆ ರೆಡಿ ಆಗ್ತದೆ. ಕಾಯ್ದು ಜಿ ತಿಂದು ನೋಡ್ಬೇಕು ಹೇಗಾಗಿದೆ ಅಂತ. ನನಗೆ ದೋಸೆ ಬೇಕಾದ್ರೆ ದೋಸೆ ಮಾಡ್ತಿದ್ದೇನೆ. ನೋಡಿ ಕಬಾಬ್ ಆಗಿದೆ. ಕಬಾಬ್ ನೋಡಿ, ಕಬಾಬ್ ಮಾಡಿದ್ದೇವೆ. ನಾನು ಚಿಕನ್ ಜಾಸ್ತಿ ತಿನ್ನೋದಿಲ್ಲ, ಹೆಲ್ತಿಗೆ ಆಗೋದಿಲ್ಲ, ಅದಕ್ಕೆ ಒಂದೇ ಪೀಸ್ ಸಾರು ಮಾತ್ರ.
ಮತ್ತು ವೆಜ್. ಈಗ ನಮ್ಮದು ದೋಸೆ ಆಯಿತು, 1 ದೋಸೆ ಆಯಿತು. ಇದ್ದಾರೆ ಈಗ ನನಗೆ ತಿಂದು ನೋಡ್ತೇನೆ. ವೆಜ್ ಸೊಕ್ಕತ್ತು ವೆಜ್. ಇಂಚಾತ ಸೊಕ್ಕತ್ತಲ್ಲ ಈಗ ನಾಳೆ ಎಲ್ಲ ಕೈತೇನೆ ಕೈಪೆ ಅಂತೀರ? ಸಂಬಂಧಿಸಿ ಬಾಳಂದಿ ಊಟ ಕಾಡೆ ಒಂದು ಕೈಪೆ ಆದಿತ್ತು. ಒಂದು ಆಯ್ತೊಂದು ಎಣ್ಣೆ ಮಾಡ್ಜಾರು ಬಂದು ಜಾಸ್ತಿ ಆಗಿ ದೋಸೆ ಬಂದು ಹಾಕಿದೆ ಇವರೀಗ. ಇದು ನೋಡುವ. ಇದಕ್ಕೆ 10 ಔಟ್ ಆಫ್ ಇದಕ್ಕೆ 8 ಔಟ್ ಆಫ್ 10. ಇದಕ್ಕೆ 6 ಔಟ್ ಆಫ್ 10. ಇದಕ್ಕೆ 9 ಔಟ್ ಆಫ್ 10. ವಾಫ್ ಮಾಡಿ ಮಲ್ತದಿಲ್ಲ. ನೀನೆಂತ ಮಾಡೋದು? ಸ್ಕೂಟಿ ಗೊಬ್ಬುದು. ಇದು ಯಾರ್ದು ಸ್ಕೂಟಿ? ಚಚ್ಚಿಕ್ಕಣ್ಣನೇ. ಚಚ್ಚಿಕ್ಕಣ್ಣೀರೇ ಕೊಡ್ತೀನಿ. ಅವು ಇರೇ ಕೊಡ್ತೀನಿ ಹತ್ತು. ರವಿಶನ್ನ ಕೊಡ್ತೀನಿ. ರವಿಶನ್ನೇ ಕೊಡ್ತೀನಿ ಹತ್ತು ದೀದು పోతును. అవే నీ ఉలాయి వాడొందును. అవే నీ ఉలాయి వాడొందును. రవిశన్నే దీదు పోతునే నీ ఉలాయి వాడొందునుందు. ನಿಕ್ ಮಲ್ತೊಂದುನು ಸ್ವಂತ. ಎಂಚ ಬುಡ್ಪುನು ಸ್ಕೂಟರ್? ಬ್ಯಾಟ್ರಿ ಮಾಡ್ದನ್ನ ತಿರ್ತಿತ್ತು ರೋಡು. ಹಾಂ ಬ್ಯಾಟ್ರಿ ಬ್ಯಾಡ್ರೆ ಪೂಜ ಮಲ್ಲ ಇರ್ ಮಲ್ಲ ಅವಡ ಇಡ್ದಕ್ಕ ಬ್ಯಾಡ್ರೆ ಇತ್ತ ಬ್ಯಾಟ್ರಿ ಬಂಡ ಈ ಸುಯ್ ಅಂದು ಬುಡಿ ಅಂಡ ಅಲ್ಲಿ ಪೊಡ್ದು ತಿರ್ತು ರೋಡು. ಪೆಜ್ಜಿದ ಕನೋಡವು ನೀನಲ್ಲ ಸ್ಕೂಟಿನ ಒಟ್ಟಿಗೆ ಪೆಜ್ಜಿದ ಕನೋಡವು ತಿರ್ತಿರ್ತು.